ಉಡುಪಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಐಕ್ಯ ಪಾರ್ಲರ್ ಸ್ಥಾಪಿಸಿದ್ದೇವೆ. ಇದರ ಉದ್ಘಾಟನೆ 30/11/2011 ಕಾರ್ಕಳ ರೋಟರಿ ಬಾಲಭವನದಲ್ಲಿ ಉದ್ಘಾಟನೆಯಾಯಿತು. ಸರ್ಕಾರದಿಂದ ಬ್ಯೂಟಿ ಪಾರ್ಲರ್ ಮಹಿಳೆಯರಿಗೆ ಸೌಲಭ್ಯ ದೊರಕಿಸಿಕೊಡುವ ಬಗ್ಗೆ ಸಂಘಟನೆಯನ್ನು ಬಲಪಡಿಸುತ್ತಿದ್ದೇವೆ ಎಂದು ಕರ್ನಾಟಕ ಐಕ್ಯ ಪಾರ್ಲರ್ ಮತ್ತು ಕ್ಷೌರಿಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ರಿಜಿಸ್ಟರ್ ಅಧ್ಯಕ್ಷರಾಗಿರುವ ಪೌಲಿನ್ ಕ್ರಾಸ್ತಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗಾಗಲೇ 200ಕ್ಕೂ ಹೆಚ್ಚು ಸದಸ್ಯರು ನೋಂದಣಿ ಮಾಡಿಕೊಂಡಿದ್ದಾರೆ. ಇದೀಗ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ಕಾರವಾರ ಜಿಲ್ಲೆಗಳಲ್ಲಿ ಸದಸ್ಯರು ಸೇರ್ಪಡೆಯಾಗುತ್ತಿದ್ದಾರೆ. ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಸೌಲಭ್ಯಗಳ ಬಗ್ಗೆ ಮತ್ತು ಸವಿತಾ ಸಮಾಜ ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿ ಉಡುಪಿ ಇದರ ಲಾಂಜ್ಗಳಲ್ಲಿ ತಮ್ಮ ಬ್ಯೂಟಿ ಪಾರ್ಲರ್ನವರಿಗೆ 10,000 ರೂಪಾಯಿ ತೆಗೆದುಕೊಂಡರೆ 6 ತಿಂಗಳು ಬಡ್ಡಿ ರಹಿತ ಸಾಲ, ಹೌಸಿಂಗ್ ಲೋನ್, ವಾಹನ ಸಾರಿ ಮುಂತಾದ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ. ಮುಂದೆ ಆರೋಗ್ಯ ಮಾಹಿತಿ ಶಿಬಿರ, ಸೌಂದರ್ಯವರ್ಧಕ ತರಬೇತಿಗಳನ್ನು ನಡೆಸುವುದು, ಕಾನೂನು ಮಾಹಿತಿ ಶಿಬಿರವನ್ನು ನಡೆಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಉದ್ಘಾಟನೆ ಮಾಡಿ ಆಮೇಲೆ ಇದನ್ನು ಕರ್ನಾಟಕವಾಗಿ ಪರಿವರ್ತನೆ ಮಾಡಿದ್ದೇವೆ. ಆಮೇಲೆ ನಮ್ಮಲ್ಲಿ ಸವಿತಾ ಸಮಾಜದಲ್ಲಿ ನಮ್ಮ ಬ್ಯೂಟಿಷಿಯನ್ಗಳಿಗೆ 1 ಲಕ್ಷದವರೆಗೆ 0% ಬಡ್ಡಿಯಲ್ಲಿ ನಮಗೆ ಕ್ಷೌರಿಕರಿಗೆ ಹೇಗೆ ಕೊಡ್ತಾ ಬಂದಿದ್ದಾರೋ ಅದೇ ರೀತಿ ಬ್ಯೂಟಿ ಪಾರ್ಲರ್ನವರಿಗೆ ಕೂಡ ನಮಗೆ ಸಹ ಸಾಲ ಸೌಲಭ್ಯವನ್ನು ಕೊಡುತ್ತಿದ್ದಾರೆ.